ರಾಷ್ಟ್ರೀಯ ಬಿಲ್ಲವ ಈಡಿಗ ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಬಿಲ್ಲವ ಸಮಾಜದ ಗುರುಗಳಾದ ಡಾಕ್ಟರ್ ಶ್ರೀ ಪ್ರಣವಾನಂದ ಸ್ವಾಮೀಜಿಯವರ ನಿರ್ದೇಶನದಂತೆ ಕಾಬೂರು ರೂಟ್ ನಂಬರ್ 13 ಕೃಷ್ಣಪ್ರಸಾದ್ ಬಸ್ ಚಾಲಕ ನಿರ್ವಾಹಕ ಹಾಗೂ ಸಹ ನಿರ್ವಾಹಕರಾಗಿರುವ ಗಜೇಂದ್ರ ಕುಂದರ್, ಮಹೇಶ್ ಪೂಜಾರಿ, ಸುರೇಶ್ ಒಂದು ಹೆಣ್ಣು ಮಗಳ ಜೀವ ಉಳಿಸಿದ ಸಾಹಸದ ಘಟನೆಯ ಬಗ್ಗೆ ವೈರಲ್ ವಿಡಿಯೋ ಆದ ಕಾರಣ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಪ್ರಶಂಸೆಗೆ ಪಾತ್ರವಾಗಿತ್ತು. ಇವರನ್ನು ದಕ್ಷಿಣ ಕನ್ನಡ ಜಿಲ್ಲಾ ರಾಷ್ಟ್ರೀಯ ಬಿಲ್ಲವ ಈಡಿಗ ಮಹಾಮಂಡಳ ವತಿಯಿಂದ ಸನ್ಮಾನಿಸಲು ನಿರ್ದೇಶಿಸಿದೆ. ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಮಧ್ಯಾಹ್ನ ಕುಂಜತ್ಬೈಲ್ನ ಬಸ್ ನಿಲ್ದಾಣದ ಬಳಿ ಸನ್ಮಾನ ಕಾರ್ಯಕ್ರಮ ನಡೆಯಿತು. 31ನೇ ತಾರೀಕಿನಂದು ಬಸ್ಸಿನಲ್ಲಿ ಹೋಗುವಾಗ ಶಾಲಾ ವಿದ್ಯಾರ್ಥಿನಿಯವರಿಗೆ ಎದೆ ನೋವು ಕಾಣಿಸಿಕೊಂಡಿತ್ತು. ಆ ಸಂದರ್ಭದಲ್ಲಿ 13F ಕೃಷ್ಣಪ್ರಸಾದ್ ಇದರ ಚಾಲಕರು ನಿರ್ವಾಹಕರು ಸೇರಿ ತಮ್ಮ ಒಂದು ಜವಾಬ್ದಾರಿಯುತವಾಗಿ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದು ಅವರಿಗೆ ಮೂಲತಃ ಸೌಕರ್ಯ ನೀಡುವಂತೆ ಅವರ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಯಾವ ಚಿಕಿತ್ಸೆ ಬೇಕೋ ಅದನ್ನು ಅವರು ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು ಜೀವ ಉಳಿಸುವ ನಿಟ್ಟಿನಲ್ಲಿ ಅವರು ಅವರ ಮಾನವೀಯತೆಯನ್ನು ಮೆರೆದಿದ್ದಾರೆ. ಇದಕ್ಕೆ ತಾವೆಲ್ಲರೂ ಅವರನ್ನು ಒಂದು ಗೌರವಿಸಿದ್ದೇವೆ. ನಾವು ಯಾಕೆ ನಮ್ಮ ಬಿಲ್ಲವ ಸಂಘದ ಅಧ್ಯಕ್ಷರಾದ ಪೂರ್ಣ ಸಪೋರ್ಟ್ ಇಂಗ್ಲೀಷ್ ದಿಕ್ಕದು ಅಂಚೆ ನನ್ನದ ಎದುರದ ಚಾಲಕೇರವಾಡು ನಿರ್ವಾಹಕೇರವಾಡು ಇನ್ನೊಂದು ಆರು ಪಂಡ್ಲಗನೆ ಒಂದು ಮಾರ್ಗದರ್ಶನ ಇವರು ಮಾಡಿರೋ ಇದೊಂದು ಘಟನೆ ಒಂದು ಲೆಕ್ಕದಲ್ಲಿ ಸಣ್ಣದಾದರೂ ಇದೊಂದು ತುಂಬ ವಿಶೇಷವಾದ ಘಟನೆ. ಅದೇ ರೀತಿ ಇದೊಂದು ಈ ಒಂದು ಘಟನೆ ಎಲ್ಲರಿಗೂ ಮಾದರಿಯಾಗಬೇಕು. ಎಲ್ಲ ವೃತ್ತಿಯವರಿಗೆ ಇದೊಂದು ಅನ್ವಯಿಸಬೇಕು.